ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಸಣ್ಣ ಹೇಳಲಿಕ್ಕೆ ಮರ್ತೋಯ್ತು, ಸಣ್ಣ ವಿಷಯ ಅಲ್ಲ, ನಮಗೆ ಅದು ದೊಡ್ಡದೆ. ಎಲ್ಲರೂ ತುಂಬ ಪ್ರೀತಿಯಿಂದ ಹೇಳಿದ ಹೆಸರನ್ನೇ ನಾವು ಇಟ್ವಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಏನು ಅಂತ, ಶಾರ್ವಿ ಅಂತಲೇ ಇಟ್ವಿ. ಸ್ವಲ್ಪ ಕನ್ಫ್ಯೂಸಲ್ಲಿದ್ವಿ, ಸಮನ್ವಿ ಆಗ್ಬೋದಾ ಅಲ್ಲ ಶಾರ್ವಿ ಆಗ್ಬೋದಾ ಅಂತ. ಲಾಸ್ಟ್ಗೆ ಇಟ್ಟದ್ದು ಶಾರ್ವಿ ಅಂತಲೇ ಇಟ್ವಿ, ಯಾಕಂದ್ರೆ ಎಲ್ಲರೂ ವೋಟಿಂಗ್ ಕೊಟ್ಟಿದ್ದೆ ಶಾರ್ವಿಗೆ, ಹಾಗೆ ನಾವು ಶಾರ್ವಿ ಇಟ್ವಿ. ಆಕ್ಚುಲಿ ನಾವು ವೋಟಿಂಗ್ ಹಾಕಿದ್ವಲ್ಲ, ಎಲ್ಲರೂ ವೋಟ್ ಮಾಡಿರೋದು ಶಾರ್ವಿ ಅನ್ನೋ ಹೆಸರಿಗೆನೆ. ನೋಡಿ, ನಾನೀಗ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಈ ಸ್ಕ್ರೀನ್ ಶಾಟ್ ಅದಿದೆ, ಎಷ್ಟು ಪರ್ಸೆಂಟೇಜ್ ಶಾರ್ವಿಗೆ ವೋಟ್ ಬಂದಿದೆ ಅನ್ನೋದು. ಮತ್ತೆ ನನ್ನ ಮಗಳಿಗೆ ಗಿಫ್ಟ್ ತುಂಬ ಜನ ಕೊಟ್ಟಿದ್ದಾರೆ. ಡ್ರೆಸ್ ಕೊಟ್ಟಿದ್ದು, ನಾನು ಡ್ರೆಸ್ ಯಾರ್ಯಾರು ಕೊಟ್ಟಿದ್ದು ಅಂತ ಹೇಳಿಕ್ಕೆ ಹೋಗಲ್ಲ, ಜಸ್ಟ್ ತೋರಿಸ್ತೀನಿ ಹೇಗುಂಟು ಅಂತ. ಡ್ರೆಸ್ ನೋಡಿ, ಇದೊಂದು ಅದು ಕರೆಕ್ಟ್ ತೋರಿಸು. ಲಂಗ ನೋಡಿ, ಈಗ ಲಂಗ ನೋಡಿ, ಈ ರೀತಿ ನಂಗೆ ಇಷ್ಟ. ಇದೊಂದು ಬ್ಯಾಗ್ ಒಂದುಂಟು. ಇದು ಮಗುವಿಗೆ ಬ್ಯಾಗ್. ನೋಡಿ, ಇದೊಂದು ಡ್ರೆಸ್. ಮಾತ್ರ ಹುಡುಗಿರದು ಡ್ರೆಸ್ ಉಂಟಲ್ಲ, ನನಗೆ ತುಂಬ ಇಷ್ಟ ಇತ್ತು. ನಾನು ನನ್ನ ಮಗನಿಗೆ ಡ್ರೆಸ್ ಹುಡುಕ್ಲಿಕ್ಕೆ ಹೋಗುವಾಗ ಜಾಸ್ತಿಯಾಗಿ ನಾನು ಹುಡುಗಿರದ ಡ್ರೆಸ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಇದು ಖುಷಿ ಆಯಿತು. ತುಂಬ ವೆರೈಟಿ ಸಿಗ್ತದೆ ಹುಡುಗಿಯರಿಗೆ ಅದರ ಡ್ರೆಸ್, ಹುಡುಗರಿಗೆ ಸ್ವಲ್ಪ ಕಡಿಮೆ ಸಿಗೋದು. ಎಷ್ಟು ಉಂಟು ಅಂತ ಕೌಂಟ್ ಮಾಡಿಲ್ಲ. ನಿಮಗೆ ನೀವು ಯಾರಾದರೂ ಕೌಂಟ್ ಮಾಡ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅವರು ಬೀಸಾಡೋದು ಬೇಗ ಆಗಲಿ ಅಂತ. ಅದೇ ಅಲ್ಲ, ನಾನು ಸ್ವಲ್ಪ ನಿಧಾನ ಮಾಡಿದೆ. ಮತ್ತೆ ವಿಡಿಯೋ ಲೆಂತ್ ತುಂಬ ಆಗುತ್ತೆ. ಅದೇ, ಮತ್ತೆ ನಿಮ್ಗೆ ಸಹ ಬೋರ್ ಆಗ್ಬೋದು, ಎಂತ ಇವ್ರದ್ದು ಇದೆಲ್ಲ ತೋರಿಸ್ಕೊಂಡು ಅಂತ. ಹೆಣ್ಮಕ್ಳು ಡ್ರೆಸ್ ತುಂಬಾ ಖುಷಿ. ಇದ್ರದ್ದು ತುಂಬ ಉಂಟು, ಈ ತರ ಉಂಟು. ಅದು ಕ್ಲಿಪ್ಪು, ಅದೊಂದು ಕ್ಲಿಪ್ಪು, ಇಲ್ಲ ಕ್ಲಿಪ್, ಇದು ಕ್ಲಿಪ್ಪು, ಅದು ಹೇರ್ ಬ್ಯಾಂಡ್ ತರ. ಕಲರ್ 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 ಸ್ಟೈಲ್ ಉಂಟು. ಎಷ್ಟೊಂದು ಕಲರ್ ಉಂಟು. 1 2 3. ಇದು ನೋಡಿ, ಡೈಲಿ ಯೂಸಿಗೆ ತುಂಬ ಚೆನ್ನಾಗುಂಟು. ಮೆಟೀರಿಯಲ್ ತುಂಬ ಸಾಫ್ಟ್. ಚಿಕ್ಕ ಮಕ್ಕಳ ಡ್ರೆಸ್ ಖುಷಿ ಆಗ್ತದೆ, ಸಾಫ್ಟ್ ಇರುತ್ತೆ. ಇನ್ನೆಲ್ಲ ಒಮ್ಮೆ ತೆಗ್ದಾಕ್ಬೇಕು. ಯಾವುದು ಹೋಗ್ಲಿಲ್ಲ, ಎಲ್ಲ ತೆಗ್ದಿದ್ದೆ ಇವತ್ತು ಬೆಳಿಗ್ಗೆ. ಇದೊಂದು ಕರೆಂಟ್ ಹೋಗೋದು ಬರೋದು, ಹೋಗೋದು ಬರೋದು, ಅದೇ ಸೌಂಡ್ ಆಗ್ತಾ ಉಂಟು. ಬಂತೀಗ, ಹೋಗಿ ಬಂತು. ಇವರು ಇನ್ನೊಂದು ಇದನ್ನ ಹಾಕ್ಲಿಲ್ಲ, ಇನ್ನೊಂದು ಕವರಲ್ಲಿ ಉಂಟು ಬಟ್ಟೆ. ಎಲ್ಲೆಲ್ಲೀಗ ನೋಡ್ಬೇಕು ನೀವು. ಆಕ್ಚುಲಿ ನಾವು ಇವತ್ತು ಓಪನ್ ಮಾಡೋರಲ್ಲ, ನಿಮ್ಗೆ ತೋರಿಸ್ಬೇಕು ಅನ್ನೋದ್ರಿಂದ ಇವತ್ತು ಓಪನ್ ಮಾಡಿದ್ವಿ. ಇಲ್ಲಾಂದ್ರೆ ಹಾಗೆ ಇಟ್ಬಿಡೋ ಅಂತ ಸುಮ್ಮನೆ ಅನ್ಕೊಂಡಿದ್ವಿ. ಚೆನ್ನಾಗುಂಟು, ಸ್ಮೂತ್ ಆಗಿ. ಇದೊಂದು ಫುಲ್ ಸೆಟ್, ಈ ತರ ಅಂಗಿ, ಚಡ್ಡಿ, ಟೊಪ್ಪಿ, ಇದ್ರದ್ದು ಇದು 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 ಕೈಗೆ ಹಾಕುವಂಥದ್ದು. ಅದು ಶೂ, ಅದು ಬೇರೆ, ಅದು ಅದ್ರದ್ದು, ಅದು ಇನ್ನೊಂದು ಇದ್ರೊಟ್ಟಿಗೆ ಬಂದದ್ದು. ಇದು ಸ್ಮಾಲ್, ಇದು ಅವಳ ಕಾಲಿಗೆ ದೊಡ್ಡದೇ ಆಯ್ತು. ಅದು ಸಣ್ಣದುಂಟು, ಚೆನ್ನಾಗುಂಟು. ಅವಳ ಕಾಲು ಚಿಕ್ಕದು, ಇಷ್ಟೇ ಚಿಕ್ಕದುಂಟು. ಈಗ ಇಷ್ಟುಂಟಲ್ಲ, ಅಷ್ಟು ಜಾಸ್ತಿ ಒಂದಿಷ್ಟುಂಟು. ಅಷ್ಟುಂಟಾ? ಇಲ್ಲ, ಅದು ನೀವು ಇಟ್ಕೊಂಡು ನೋಡಿ ಒಮ್ಮೆ. ಓಕೆ ಓಕೆ. ಡ್ರೆಸ್ ತುಂಬ ಉಂಟು. ಅದಕ್ಕೆ ನನಗೆ ಯಾರ ಹೇಳಿದ್ರು, ಈ ಸದ್ಯಕ್ಕೆ ನೀನು ಡ್ರೆಸ್ ತೆಗಿಲಿಕ್ಕೆ ಹೋಗ್ಬೇಡ ಅಂತ. ಹೌದಪ್ಪ, ಅದು ಸುಮ್ಮನೆ ನಾವು ಶಾಪಿಂಗ್ ಅಂತ ಹೋದಾಗ ನಮ್ಗೆ ತೆಗೆದ ಮನಸ್ಸು ಬರಲ್ಲ ಅಲ್ಲಿ ನೋಡುವಾಗ. ಈಗ ಚಿಕ್ಕ ಮಕ್ಕಳಿಗೆ ಅಷ್ಟು ಬಟ್ಟೆ ತೆಗೆದು ವೇಸ್ಟ್. ಸ್ವಲ್ಪ ಇನ್ನೊಂದು 3-4 ತಿಂಗಳು 5 ತಿಂಗಳು ಆಯ್ತು ಮತ್ತೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಪರವಾಗಿಲ್ಲ, ಇದೊಂದು ಸ್ಮೂತ್ ಮಾತ್ರ. 7-8 ತಿಂಗಳ ತನಕ ಹಾಕ್ಬೋದಲ್ಲ. ಹಾಕ್ಬೋದು. ಮತ್ತೆ ಹುಡುಗಿಯರಿಗೆ ತುಂಬಾ ವೆರೈಟಿ ಇರ್ತದೆ ಡ್ರೆಸ್, ಹುಡುಗರಿಗೆ ಎಂತದು ಸಹ ಇಲ್ಲ. ವೆರೈಟಿ ಇರ್ತದೆ, ರೇಟ್ ಮಾತ್ರ ಸಿಕ್ಕಾಪಟ್ಟೆ. ಹೌದು, ಒಂದು ಡ್ರೆಸ್ ತೆಗೆಯಲಿಕ್ಕೆ ನಮ್ದು 2 ಪ್ಯಾಂಟ್ ಬರ್ತದೆ. ಹೌದಿಲ್ಲಪ್ಪ, ಹುಡುಗರದ್ದು ರೇಟ್ ಉಂಟು. ಹುಡುಗರ ಚಿಕ್ಕ ಮಕ್ಕಳಿಗೆ ಬಟ್ಟೆ ರೇಟ್ ಜಾಸ್ತಿ ಅಂತ. ಇನ್ನೊಂದಿಲ್ಲ ಉಂಟು, ಇನ್ನೊಂದಿಲ್ಲ. ಇಲ್ಲ ಅಷ್ಟೇ, ನನಗೆ ಕನ್ಫ್ಯೂಸ್ ಆಗಿದ್ದ ಅಂತ ಉಂಟು, ಎಲ್ಲ ಗೊತ್ತಿಲ್ಲ. ಇನ್ನು ಕೆಲವರು ಗೋಲ್ಡ್ ಇದು ನಂದೆ ಅದಲ್ಲ, ಇದು ನಾವೇ ಹಾಕಿದ್ದು. ಇಲ್ಲಿ ಹಿಡಂತೆ, ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇದು ಆಮೇಲೆ ಸರಿ ಮಾಡುವ ಅಲ್ಲ, ಶೋಕೇಶ್ ಇಡ್ಲಿಕ್ಕೆ ಉಂಟು. ಇದು ನಾವು ಮಾಡಿದ್ದು ರೋಪ್ ಚೈನ್. ಇದು ಬೇರೆ, ಅದು ನಂದು. ಅವರು ಅದನ್ನು ಸಹ ತೋರಿಸಿದ್ದಾರೆ. ಅದು ತೆಗ್ದಿಟ್ಟದ್ದು ನಾನು.
ಅಂದರೆ ಎಣ್ಣೆ ಹಚ್ತೀವಿ ಅಲ್ವಾ, ಇದು ಕಿವಿದು ಸಹ ನನ್ನ ಅಮ್ಮ ಬೈತಾ ಇದ್ದಾರೆ, ತೆಗಿ ಅಂತ ಕಿವಿದು ಮತ್ತೆ ಇದು ತೆಗಿ ಅಂತ ಹೇಳ್ತಿದ್ದಾರೆ. ನಾನೇ ತೆಗ್ದಿಲ್ಲ, ಇರಲಿ ಅಂತ ಹೇಳ್ತೆ. ಇದು ಬ್ರೆಸ್ಲೈಟ್. ಇದು ಅಲ್ಲಿಡು, ಅದರಲ್ಲಿ ಇರಲಿ. ಇದರಲ್ಲಿ ಇರಲಿ. ದೊಡ್ಡದು ಉಂಗಿರ ಉಂಗಿಲ ಅಲ್ಲ ಉಂಗುರ. ಉಂಗಿಲ ತುಳು ಆಯ್ತು. ಇನ್ನು ತೋರಿಸ್ತೀನಿ. ಒಮ್ಮೆ ಇಟ್ಟದಂತ ತೆಗ್ದು ಇಟ್ರೇನೆ ಅದು ಸಣ್ಣದಲ್ಲ, ಮಿಸ್ ಆದ್ರೆ ಹೋಯ್ತು. ಇದು ಬೆಳ್ಳಿದ್ದು, ಇದು ಸೊಂಟದ್ದು ನೂಲು, ಕೈಗೆ, ಇದು ಕೈಗೆ, ಇದು ಕುತ್ತಿಗೆ, ದೃಷ್ಟಿಗೆ, ಇದು ಗೆಜ್ಜೆ, ದೃಷ್ಟಿಗೆ. ಅದೇ ಇದು ಕೈಗೆ ಎರಡು ಎರಡು ಕೈ ಹಾಕ್ಲಿ ಬೇಡ, ಇದೆಲ್ಲ ದೃಷ್ಟಿದು ಕಪ್ಪು ಮಣಿ ಬರುತ್ತಲ್ಲ. ಅದೇ ನನಗೆ ಅಂದರೆ ಸಪೂರದಲ್ಲಿ ಬರ್ತದೆ, ಅದು ತುಂಬ ಇಷ್ಟ. ಇದು ಸಪೂರ ಉಂಟು, ಚೆನ್ನಾಗುಂಟು, ಅದಕ್ಕೆ ಇದು ಓಕೆ ಅಂತ ಅಂದೆ. ಇನ್ನು ಮತ್ತೆ ತೆಗಿಬೇಕು, ಸ್ವಲ್ಪ ಅವಳು ದೊಡ್ಡದಾಗಲಿ ಆಮೇಲೆ ತೆಗಿಯೋದು. ಈಗ ಸುಮ್ಮನೆ ತೆಗೆದ್ರೆ ವೇಸ್ಟ್ ಆಗುತ್ತೆ. ಅದಕ್ಕೆ ಈಗ ಎಂತ ಬೇಡ, ಸದ್ಯಕ್ಕೆ ಎಂಥದ್ದು ಬೇಡ, ತೆಗಿಬೇಕು ಸ್ವಲ್ಪ ಸಮಯ ನಂತರ. ಇನ್ನೂ ಎರಡು ತೋರಿಸಲಿಲ್ಲ ನಾವು, ಅಂದರೆ ಒಂದು ಒಗೆಯಕ್ಕೆ ಹಾಕಿದ್ದಾರೆ, ಬೆಡ್ಶೀಟ್ ಸಿಕ್ಕಿದೆ ಎರಡು, ಒಂದು ಕ್ವಿಲ್ಟ್ ತರ ಚೆನ್ನಾಗುಂಟು, ದಪ್ಪ ಸ್ಮೂತ್ ಹೊತ್ಕೊಳ್ಳಿಕ್ಕೆ ಚೆನ್ನಾಗುಂಟು, ಚೆನ್ನಾಗಿದೆ ಅದು. ಹಾಗೇನೆ ತುಂಬ ಜನ ಗಿಫ್ಟ್ ಕೊಟ್ಟಿದ್ದಾರೆ. ನಾವು ಯಾರ್ದು ಹೆಸರನ್ನ ಹೇಳಿ ಹೋಗ್ತಾ ಇಲ್ಲ, ಯಾಕಂತಂದರೆ ಬೇಡ ಅಂತ ಹೇಳಿ, ಅಲ್ಲಿ ಹೆಸರು ಹೇಳೋದು ಬೇಡ ಅಂತ ಹೇಳಿ. ಎಲ್ಲರೂ ಪ್ರೀತಿ ತೋರಿಸಿದ್ದೀರಾ, ಎಲ್ಲರೂ ಮಗಳಿಗೆ ಆಶೀರ್ವಾದ ಮಾಡಿದ್ದೀರಿ, ತುಂಬ ಖುಷಿ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೊಂದು ವಿಶಸ್ ಮಾಡುವವರಿಗೆ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ತುಂಬ ಜನ ಬಂದವರಿಗೆ ಸಹ ಒಂದು ಧನ್ಯವಾದಗಳು. ಯಾರಿಗೆ ನಾವು ಹೇಳಲಿಕ್ಕಾಗಲಿಲ್ಲೋ ಅವರಿಗೆಲ್ಲ ಸಾರಿ. ಕೆಲವು ಮರ್ತೋಗುತ್ತೆ ಗಡಿಬಿಡಿಯಲ್ಲಿ, ಕೆಲವೆಲ್ಲ ಬೇಡ ಅಂತ ಹೇಳಿದ್ಲಲ್ಲ ಅವಾಗಲೇ, ತುಂಬ ದೂರ ಆಗಕ್ಕೆ ಬೇಡ ಅಂತೇಳಿ ಬಿಟ್ಟಿದ್ದುಂಟು. ಬೇಜಾರಾಗಿದ್ದರೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ, ನಮ್ಮ ಕಡೆಯಿಂದ ನಮಗೆ ಕ್ಷಮೆ ಇರಲಿ. ಎಂಥದ ಹೇಳಬೇಕು ಅಂತ ಬಂದೆ. ಮತ್ತು ಕೆಲವರು ಮಗುವಿನ ಕೈಯಲ್ಲಿ ಹಣ ಕೊಟ್ಟವರು ಸಹ ಇದ್ದಾರೆ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದ. ಗಿಫ್ಟ್ ಕೊಟ್ಟರೋ ಇಲ್ಲೋ ಅದಲ್ಲ ವಿಷಯ, ಬಂದು ಆಶೀರ್ವಾದ ಮಾಡಿ ಚೆನ್ನಾಗಿರಿ ಅಂತ ಹೇಳಿದ್ರಲ್ಲ, ಅದು ಖುಷಿ ಅಲ್ವಾ. ಎಲ್ಲರೂ ತುಂಬ ಪ್ರೀತಿಯಿಂದ ಬಂದಿದ್ದಾರೆ, ಅದು ಖುಷಿ ಆಯ್ತು. ನೋಡೋಣ ಮುಂದಿನ ಅದೊಂದು ಫಂಕ್ಷನ್ ಆದಾಗ ಪ್ರತಿಯೊಬ್ಬನ ಕರೆಯುವ ಹಾಗೆ ಆ ಭಗವಂತ ನಮಗೆ ಶಕ್ತಿ ಕೊಡ್ಲಿ ಎಂದು ನಾವು ಕೇಳ್ಕೊಳ್ತೀವಿ. ಅದೇ ನಾವು ಶಕ್ತಿ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಕರಿತೀವಿ. ಇನ್ನು ಕರೆಯುವುದು ನಾವು ನಮ್ಮ ಗೃಹ ಪ್ರವೇಶ 100%. ಅದನ್ನ ಆಸೆ ಉಂಟು ನಮ್ಮ ಯೂಟ್ಯೂಬ್ ಫ್ಯಾಮಿಲಿನ, ಅಂದ್ರೆ ನಮ್ಮ ಚಾನಲ್ ಫ್ಯಾಮಿಲಿ ಇದೆ, ಅವ್ರನ್ನೆಲ್ಲ ಕರಿಬೇಕು ಅನ್ನೋ ಆಸೆ ಉಂಟು. ಬೇಗ ನೆರವೇರಿಸಲಿ ಅಂತ ಆ ಭಗವಂತಲ್ಲಿ ನಾವು ಕೇಳ್ಕೊಳ್ತೀವಿ. ನಮಗೆ ಅಂದ್ರೆ ನಾವು ಈಗ ವಿಡಿಯೋ ಮಾಡಿ ಹೇಳ್ತೀವಿ ಇಷ್ಟು ತಾರೀಕಿಗೆ ಗೃಹ ಪ್ರವೇಶ ಬರ್ಬೇಕು ಅಂತ, ಅದೊಂದು ಉಂಟು. ನೋಡುವ ದೇವ್ರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಲ್ಲರೂ ಖಂಡಿತವಾಗಿ ಬರಬೇಕು. ಇವತ್ತಿನ ಪ್ರಿಪೇರ್ ಆಗಿ ಏನು ನೋಡಿಲ್ಲ, ನಾವು ಜಾಗ ನೋಡಿಲ್ಲ, ಮನೆ ನೋಡಿಲ್ಲ, ಊರಿನ ಮೊದಲೇ ಹೇಳ್ತಿದ್ದಾರೆ. ಅದೇನು ಹೇಳ್ತಾರಲ್ಲ, ಕೂಸು ಹುಟ್ಟುವ ಮುಂಚೆನೆ ತೊಟ್ಲು ತಂದ್ರು. ಏನೋ ಒಂದು ನನಗೆ ಸಹ ಗಾದೆ ಅಷ್ಟು ಗೊತ್ತಿಲ್ಲ, ಅದರಿಂದ ಏನೋ ಉಂಟು, ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನಂಗೆ. ಹಾಗಲ್ಲ, ಯಾಕಂದ್ರೆ ಅದು ಖುಷಿ ಇದೆಯಲ್ಲ, ಆ ಖುಷಿನ ಹಂಚ್ಕೋಬೇಕು ಅಂತೇಳಿ ಮುಂದೆ ಹೀಗೆ ನಾವು ಮಾಡ್ತೀವಿ ಅನ್ನೋದನ್ನ ಇವಾಗಲೇ ಹೇಳೋದಷ್ಟೇ. ಆಗ್ಲಿ ಅಂತ ಹಾರೈಸೋದು ಖಂಡಿತವಾಗ್ಲೂ ನಮ್ಗೆ ಖಂಡಿತವಾಗ್ಲೂ ಆಗತ್ತೆ. ಅದು ಏನಂತ ಹೇಳುದು, ನಂದು ತುಂಬಾ ಕನಸು ಯಾವಾಗದಿಂದ ಹೇಳ್ತಿದ್ದೀನಿ. ಮದುವೆ ಆಗಿ 1-2 ವರ್ಷ ಸುಮ್ಮನೆ ಇದ್ದೆ, ಆಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಕಿವಿಗೇನೆ ಹಾಕೊಳ್ಳಲ್ಲ ಬಿಡಿ. ನೋಡಿ ಕಿಸೆ ಇಲ್ಲ ಅಲ್ಲ, ಬನ್ನೇನು ಹಾಕಿದಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ. ಹಾಗೆ ನಾನು ಈಗ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನನ್ನ ಮಗ ಹುಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ಮಕ್ಕಳು ದೊಡ್ಡದಾಗ್ತಾ ಹೋದ್ಮೇಲೆ ಅವ್ರದ್ದು ಎಜುಕೇಶನ್ ಇದಕ್ಕೇನೆ ಆಗ್ತದೆ. ಅದಕ್ಕಿಂತ ನಾನು ಹೇಳಿದ್ದೆ ಸಣ್ಣದಿರುವಾಗಲೇ ಮಾಡಿದ್ರೆ ಒಳ್ಳೇದು ಅಂತ. ಈಗ ಇನ್ನೊಂದಾಯ್ತು, ಇವ್ರದ್ದು ಸುದ್ದಿ ಇಲ್ಲ, ಏನಾಗ್ತದೆ ನೋಡ್ಬೇಕು. ಏನು ಇಲ್ಲ ಅಂತಲ್ಲ, ಉಂಟು, ಇದ್ದು ಇಲ್ಲದಿದ್ದ ಹಾಗೆ ನಮ್ಗೆ ಆಗಿದೆ ಪರಿಸ್ಥಿತಿ. ಈಗ ಆಕ್ಚುಲಿ ನಮ್ದು ಒಂದು 5 ಎಕರೆ ಜಾಗ ಉಂಟು, ಬಟ್ ಅದು ಇದ್ದು ಸಹ ನಮ್ಮ ಕೈಯಲ್ಲಿ ಇಲ್ಲ. ಈಗ ಬರುತ್ತೆ, ಅದಷ್ಟು ಬೇಗ ಬರುತ್ತೆ. ನಮಗೆ ಮನೆ ಕಟ್ಬಹುದು, ನಮ್ಮ ಅಮ್ಮನ ಜಾಗ ಅಲ್ಲಿ ಉಂಟು, ಅದ್ರ ಕಟ್ಬಹುದು. ಇವರು ಬೇಡ ಅಂತಿದ್ದಾರೆ. ಬೇಡ ಅಂತ
ನಾನು ಎಲ್ಲಾದ್ರೇನು ಜೀವನ ಮಾಡ್ಲಿಕ್ಕೆ ಎಲ್ಲಾದ್ರೇನು ಅಂತ ನಂದು ಕಟ್ಟೋಣ ಅಂತ ನಾನು, ಇವರು ಬೇಡ ಅಂತ ನೋಡ್ಬೇಕು. ಓಕೆ, ಅವಳಿಗೆ ಹೆಚ್ಚು ಕೂರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು. ಆವಾಗಿಂದ ನಾನು ಒಂದು ರಿಕ್ವೆಸ್ಟ್ ಮಾಡಿ ಅವಾಗ ಕೂರಿಸಿದೆ, ಹೇಳಿದ್ಗಳು ಓಕೆ ಮಾಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳಿದ್ದು ಇಷ್ಟೊತ್ತು ಕೂತ್ಕೊಂಡ್ಳು. ಸಾಕಿನ್ಗಳು ಮಲಗಲಿ, ನಾವೇನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ಮತ್ತೆ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀನಿ. ಏನಾದರೂ ತಪ್ಪಿದ್ರೆ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ತಿದ್ಕೊಳ್ತೀನಿ. ನಾನು ಡೈಲಿ ವಿಡಿಯೋದಲ್ಲಿ ಹೇಳ್ತೀನಿ, ನನಗೆ ಹೇಳ್ತಾರೆ ಇವರು ತಪ್ಪು ಎಲ್ಲರದ್ದು ಹಾಗೆ ಆಗ್ತದೆ ಅಂತ. ಇದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ತಿದ್ಕೊಳ್ತೀವಿ. ಓಕೆ, ಬಾಯ್. ಹಾಗೆಯೇ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಇದು ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.